ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ನಮ್ಮ ಶಾಲೆಯ ಬಗ್ಗೆ ಒಂದು ಚಿಕ್ಕದಾದ ಪ್ರಬಂಧ. ಈ ಪ್ರಬಂಧ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಶಾಲೆ ಎಂದರೆ ಜ್ಞಾನ ನೆಲೆಸಿರುವ ಸ್ಥಳ. ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ. ಶಾಲೆಯು ವಿದ್ಯಾರ್ಥಿಗಳಿಗೆ ಜೀವನದ ಮೂಲಭೂತ ಅಂಶಗಳನ್ನು ಕಲಿಸುವ ಸ್ಥಳವಾಗಿದೆ. ವಿವರಣೆ: ನನ್ನ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ. ನಮ್ಮ ಶಾಲೆಯು ತುಂಬ ಸುಂದರವಾದ ಶಾಲೆಯಾಗಿದೆ. ನಾನು ದಿನಾಲು ಶಾಲೆಗೆ ಹೋಗುತ್ತೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ ನೋಡಲು ತುಂಬ ದೊಡ್ಡದಾಗಿದೆ ಮತ್ತು ನನ್ನ ಶಾಲೆಯಲ್ಲಿ ಒಂದು ಗ್ರಂಥಾಲಯವಿದೆ ಹಾಗೂ ಆಟದ ಮೈದಾನವಿದೆ ಮತ್ತು ಒಂದು ಶೌಚಾಲಯವಿದೆ. ನಾನು ಮತ್ತು ನನ್ನ ಸ್ನೇಹಿತರು ದಿನಾಲು ಶಾಲೆಗೆ ಹೋಗುತ್ತೇವೆ. ನನ್ನ ಶಾಲೆಯಲ್ಲಿ 10 ಜನ ಶಿಕ್ಷಕರಿದ್ದಾರೆ. ನನಗೆ ಅವರಲ್ಲಿ ಕನ್ನಡ ಮತ್ತು ಗಣಿತ ಶಿಕ್ಷಕರು ತುಂಬ ಇಷ್ಟ. ಅವರು ಕೂಡ ನನ್ನನ್ನು ಅಷ್ಟೇ ಇಷ್ಟಪಡುತ್ತಾರೆ. ಅದರಲ್ಲಿ ಒಬ್ಬರು ದೀಪಾ ಶಿಕ್ಷಕರು ಇದ್ದರು. ಅವರು ತುಂಬ ನಗಿಸುತ್ತಿದ್ದರು. ಅವರು ನಾವು ಅಳ್ತಾ ಇದ್ದರೆ ನಮಗೆ ನಗೋ ಥರ ಏನಾದರೂ ಹೇಳ್ತಿದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಶಾಲೆಯನ್ನು ದೇವಸ್ಥಾನವೆಂದು ಪರಿಗಣಿಸುತ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ವಿದ್ಯಾಭ್ಯಾಸದೊಂದಿಗೆ ಅನೇಕ ಚಟುವಟಿಕೆಗಳನ್ನು ಸಹ ಮಾಡುತ್ತಾರೆ, ಏಕೆಂದರೆ ಮಕ್ಕಳು ಜ್ಞಾನ ಹೆಚ್ಚಾಗಬೇಕೆಂದು. ಉದಾಹರಣೆಗೆ ಚಿತ್ರಕಲೆ, ಗಣಕಯಂತ್ರ ಜ್ಞಾನ ಬೆಳೆಸುವುದು ಹಾಗೂ ಕ್ರೀಡೆಗಳ ಯೋಗ, ನೃತ್ಯ, ಹಾಡು ಮುಂತಾದ ಚಟುವಟಿಕೆಗಳನ್ನು ಮಾಡಿಸುತ್ತಾರೆ. ಇಂಥ ಚಟುವಟಿಕೆಗಳಿಂದ ಶಾಲೆ ಎಲ್ಲ ವಿದ್ಯಾರ್ಥಿಗಳನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ನನಗೆ ನನ್ನ ಶಾಲೆ ಎಂದರೆ ತುಂಬ ಇಷ್ಟ. ಉಪಸಂಹಾರ: ಆದ್ದರಿಂದ ನಾವು ನಮ್ಮ ಶಾಲೆಯನ್ನು ತುಂಬ ಗೌರವದಿಂದ ಕಾಣಬೇಕು. ನಿಮಗೂ ಕೂಡ ನಮ್ಮ ಶಾಲೆ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಾಲೆ ಪ್ರತಿಯೊಬ್ಬರು ಗೌರವಿಸುತ್ತಾರೆ, ಪ್ರೀತಿಸುತ್ತಾರೆ, ಪೂಜಿಸುತ್ತಾರೆ. ಶಾಲೆ ಅಂದರೆ ಮಕ್ಕಳಿಂದ ಹಿರಿಯರಿಗೂ ಶಾಲೆ ಅಂದರೆ ದೇವಸ್ಥಾನ ಇದ್ದ ಹಾಗೆ. ಪ್ರತಿಯೊಂದು ಶಾಲೆಯು ಅಷ್ಟೇ ಗೌರವದಿಂದ ನಾವೆಲ್ಲರೂ ನೋಡಬೇಕು. ಶಾಲೆಯನ್ನು ಪೂಜಿಸಬೇಕು. ಶಾಲೆಯು ವಿದ್ಯಾದಾನ ಮಾಡುವಂಥ ದೇವಾಲಯ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.